ಬೆಳ್ತಂಗಡಿ ತಾಲೂಕಿಗೆ ಈ ಬಾರಿ ಸೆಕೆಂಡ್ PUC ಫಲಿತಾಂಶ ಬಹಳಷ್ಟು ಖುಷಿ ನೀಡಿದೆ ಅಂತ ಹೇಳ್ಬೋದು. ಬೆಳ್ತಂಗಡಿ ತಾಲೂಕಿಗೆ ರಾಜ್ಯದಲ್ಲಿ 5ನೇ ಸ್ಥಾನ ಸಿಕ್ಕಿದೆ. ರಾಜ್ಯದಲ್ಲಿ 7ನೇ ಸ್ಥಾನ ಪಡೆದವರು ಕೂಡ ಬೆಳ್ತಂಗಡಿ ತಾಲೂಕಿನಲ್ಲಿದ್ದಾರೆ. ಬೆಳ್ತಂಗಡಿಯ 𝐒𝐲 ವಿದ್ಯಾರ್ಥಿ ನಮ್ಮ ಜೊತೆಗಿದ್ದಾರೆ. ಅದರ ಜೊತೆಗೆ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಪದವಿ ಪೂರ್ವ ಕಾಲೇಜು, ಇದು ವಸತಿ ಕಾಲೇಜು. ಈ ಪದವಿ ಪೂರ್ವ ವಸತಿ ಕಾಲೇಜಿನಲ್ಲಿ ನಾವಿದ್ದೇವೆ. ಆ ವಸತಿ ಕಾಲೇಜಿನ ಪ್ರಾಂಶುಪಾಲರಾಗಿರುವಂತಹ ಸುನೀಲ್ ಪಂಡಿತ್ ಸರ್ ಇದ್ದಾರೆ. ಅದ್ರ ಜೊತೆಗೆ ವಿದ್ಯಾರ್ಥಿ ಕೂಡ ಇದ್ದಾರೆ. ಸರ್ ನಮಸ್ತೆ, ತಮ್ಮ ಹೆಸರೇನು? ಮನೆಯಲ್ಲಿ? ಧೀಮಂತ್ ಹೆಬ್ಬಾರ್, 𝐒𝐲 ಮನೆ, ಮಾಂಜಿಲು ಮನೆ, 𝐒𝐲 ಹೌಸ್. ರಾಜ್ಯದಲ್ಲಿ 7ನೇ ಸ್ಥಾನ, 592 ಅಂಕವನ್ನ ಪಡೆದಿದ್ದೀರಿ. ಏನ್ ಹೇಳ್ತೀರಿ ಸರ್? ತುಂಬಾ ಖುಷಿ ಆಗ್ತಿದೆ. ನೆನೆಸಿದಷ್ಟೇ ನಂಗೆ ಬಂತು ಮಾರ್ಕ್ಸ್. ನಂಗೆ ಏನ್ ಬೇಜಾರಿಲ್ಲ, ಕರೆಕ್ಟ್ ಆಗಿ ಬಂದಿದೆ. ಸರಿ ಬಂದಿದೆಯಾ ಸರ್? ಎಷ್ಟು ಯೋಚನೆ ಮಾಡಿದ್ರೆ ಅಷ್ಟೇ ಬಂದಿದೆ ಸರ್, ಅಷ್ಟೇ ಬಂದಿದೆ. ಈಗ ನಿಮ್ಮ ಒಂದು ದಿನಚರಿಗಳು ಹೇಗಿತ್ತು ಇಲ್ಲಿ? ದಿನಚರಿ ಅಂದ್ರೆ ಬೆಳಿಗ್ಗೆ ಕರೆಕ್ಟ್ ಆಗಿ ಯಾವಾಗ ಸ್ಟಡಿ ಅವರ್ಸ್ ಇರುತ್ತೆ ಅದನ್ನ ಕರೆಕ್ಟ್ ಆಗಿ ಯುಟಿಲೈಸ್ ಮಾಡ್ಕೊಂತಿದ್ದೆ. ನೈಟ್ ಸ್ಟಡಿ ಅವರು ಒಂದು 10:30 ತನಕ, 11 ಗಂಟೆ ತನಕ, ಬೆಳಿಗ್ಗೆ 5:30 ಇಂದ 8 ಗಂಟೆ ತನಕ. ಮತ್ತೆ ಕ್ಲಾಸಸ್ ಎಲ್ಲ ಕರೆಕ್ಟ್ ಆಗಿ ಕ್ಲಿಯರ್ ಆಗಿ ಕೇಳಿಸ್ಕೊಂಡು ಒಳ್ಳೆ ರಿಸಲ್ಟ್. ಮನೆಯಲ್ಲಿ ಯಾರೆಲ್ಲ ಇರೋದು? ಅಪ್ಪ ಅಮ್ಮ. ಏನ್ ಮಾಡೋದು? ಅಪ್ಪ ಕೃಷಿಕ, ಎಂ ದಿವಾಕರ್ ಹೆಬ್ಬಾರ್ ಅಂತ. ಅಮ್ಮ ಉಮಾಡಿ ಹೆಬ್ಬಾರ, ಅಮ್ಮ ಹೌಸ್ ವೈಫ್. ಆಮೇಲೆ ಅಪ್ಪ ಕೃಷಿಕ, ಅಡಿಕೆ ಬೆಳೆಸಿದ್ರು. ರಿಸಲ್ಟ್ ಬಂದ ಕೂಡಲೇ ಮನೆಗೆ ಫೋನ್ ಮಾಡಿದ್ರ? ಸರ್, ಖುಷಿ ಆಯ್ತು ಅವ್ರಿಗೆ. ಏನು ಚೆನ್ನಾಗಿ ತೆಗ್ದಿದ್ಯಾ ಮಾರ್ಕ್ಸ್ ಅಂತ ಹೇಳಿದ್ರು. ಅಣ್ಣಂದ್ರು ಇಬ್ರು ಇದ್ದಾರಾ? ಇಲ್ಲೇ ಓದಿದಂತವ್ರು? ಇಲ್ಲೇ ಓದಿದ್ದೆ, ಹೌದು. ಅವ್ರು ಕೂಡ ಅವರೇ ನಂಗೆ ಹೇಳಿದ್ದು ಇಲ್ಲಿ ಬಾ ಚೆನ್ನಾಗಿದೆ ಅಂತ. ಹೌದಾ? ಅವ್ರಿಗೆ ರ್ಯಾಂಕ್ ಏನಾದ್ರು ಬಂದಿತ್ತಾ? ಸರ್, ಅವನ್ಗೆ ಸೆಕೆಂಡ್ PUC 600ಗೆ 600 ಬಂದಿತ್ತು. ಆಮೇಲೆ ದೊಡ್ಡಣ್ಣನ್ಗೆ 95% ಬಂದಿತ್ತು. 95%. ಅಣ್ಣನಿಗಿಂತ ಸ್ವಲ್ಪ ಕಮ್ಮಿ ಆಯ್ತಾ? ಸರ್. ಏನಂದ್ರ ಅಣ್ಣ? ಹಣ ಏನಂದಿಲ್ಲ. ಅಣ್ಣ ಏನಂದಿಲ್ಲ. ಓಕೆ. ಎಷ್ಟು ಇಂಪಾರ್ಟೆಂಟ್ ಮಾರ್ಕ್ಸ್? ಮಾರ್ಕ್ಸ್ ಇಂಪಾರ್ಟೆಂಟೇ, ಆದ್ರೆ ಇವಾಗ ನಂಗೆ ಮೇನ್ ಆಗಿ CET ಬೇಕು. ಇವಾಗ ಮಾರ್ಕ್ಸ್ ಓಕೆ, ಆದ್ರೆ ಇವಾಗ ನಂಗೆ ನೆಕ್ಸ್ಟ್ ಮೇನ್ಗೆ CETಗೆ ತುಂಬಾ ಫೋಕಸ್ ಮಾಡ್ಬೇಕು ಅಂತಿದ್ದೀನಿ. ಮಾರ್ಕ್ಸ್ ಬೇಕು. ಓಕೆ. ಏನ್ ಮಾಡ್ಬೇಕು ಅಂತಿದ್ದೀರಿ ಮುಂದೆ? BSc ಅಗ್ರಿಕಲ್ಚರ್ ಅಥವಾ ವೆಟರ್ನರಿ ಮಾಡುವ ನನ್ನ ಉದ್ದೇಶ ಇದೆ. ಯಾವ್ದು ಸಿಗುತ್ತೆ ಅದು. ಕೃಷಿಯತ್ತ ಒಲವಿದೆ? ಕೃಷಿವಿದೆ, ಒಲವಿದೆ, ತುಂಬಾ ಇದೆ. ತಂದೆಯಿಂದಲ? ತಂದೆಯಿಂದಲೇ. ಅಪ್ಪನೇ. ಹೇಗೆ ಕೃಷಿಯತ್ತ ಒಲವು ಹೇಗೆ? ನನಗೆ ಅಡಿಕೆ ಅಂದ್ರೆ ಅದು ಬೆಳೆಯೋದೇ ತುಂಬಾ ಇಷ್ಟ. ಆಮೇಲೆ ಅದರಲ್ಲಿ ಗಿಡಗಳು, ಮರಗಳು, ಅದೇ ನೀರ್ ಹಾಕೋದು, ಆಮೇಲೆ ಅಡಿಕೆ ಎತ್ತೋದು, ಅದೆಲ್ಲ ಮಾಡ್ತಿದ್ದೆ ಮುಂಚೆನೆ. ಇವಾಗ್ಲೂ ಅದೇ ತುಂಬಾ ಇಷ್ಟ ಇದೆ. ಈಗ ನೀವು ವಿದ್ಯಾರ್ಥಿ ಜೀವನದಲ್ಲಿ ಇದ್ದಾಗ ಏನೆಲ್ಲ ಕೆಲಸ ಮಾಡ್ತಿದ್ರಿ? ನಾನು ಮನೇಲಿ, ಇವಾಗ ಅಂದ್ರೆ ಹಾಸ್ಟೆಲ್ ಇದ್ದೀನಲ್ಲ, ಹಾಸ್ಟೆಲಲ್ಲಿ ಅಲ್ಲ, ಮನೇಲಿ ಆದ್ರೆ ಅಡಿಕೆ ಎತ್ತೋದು ಅಥವಾ ನೀರು, ಅಂದ್ರೆ ಬೇಸಿಗೆ ಕಾಲದ ನೀರು ಬಿಡ್ಬೇಕಾಗುತ್ತೆ. ಆಮೇಲೆ ನೀರನ್ನ ಗಿಡಕ್ಕೆ ಹೋಗಿ ಹಾಕೋದು, ಆಮೇಲೆ ಗೊಬ್ಬರ ಹಾಕೋದು, ಅದೆಲ್ಲ ಮಾಡ್ತಿದ್ದೆ. ಒಂದು ವೇಳೆ ನೀವು ಮನೆಯಲ್ಲಿ ಇರ್ತಿದ್ರೆ ಎಷ್ಟು ಅಂಕ ಬರ್ತಿತ್ತ? ಬರ್ಬೋದು ಅನ್ಕೋತೀನಿ, ಆದ್ರೆ ಬರ್ಬೋದಿತ್ತು. ಹಾಸ್ಟೆಲ್ ಅಲ್ಲಿ ಇದ್ದದ್ದಕ್ಕೂ ಮನೆಯಲ್ಲಿ ಇದ್ದಕ್ಕೂ ಡಿಫರೆನ್ಸ್ ಇದೆ. ಹಾಸ್ಟೆಲ್ ಅಲ್ಲಿ ತುಂಬಾ ಕಂಫರ್ಟೇಬಲ್ ಓದ್ಲಿಕ್ಕೆ, ತುಂಬಾ ಅಂದ್ರೆ ತುಂಬಾ ಕಂಫರ್ಟೇಬಲ್. ಎನಿ ಟೈಮ್ ಸಪೋರ್ಟೇಬಲ್, ಫುಲ್ ಸಪೋರ್ಟೇಬಲ್ ಇದೆ. ಡೌಟ್ಸ್ ಇದ್ರೆ ಎನಿ ಟೈಮ್ ಕ್ಲಿಯರ್ ಮಾಡ್ಬೋದು. ಎಲ್ಲ ಸರ್ಗಳೆಲ್ಲ, ಎಲ್ಲ ಸಬ್ಜೆಕ್ಟ್ ಟೀಚರ್ಸ್ ಎಲ್ಲ ಇಲ್ಲೇ ಇರ್ತಾರೆ. ಮನೇಲಾದ್ರೆ ಏನ್ ಮಾಡೋದು, ಇಲ್ಲೇ ಆದ್ರೆ ಸರ್ ಹತ್ರ ಅಲ್ಲೇ ಕೇಳ್ಕೊಂಡು ಅಲ್ಲೇ ಡೌಟ್ ಕ್ಲಿಯರ್ ಮಾಡ್ಕೊಂಡು ಅಲ್ಲೇ ಓದ್ಕೋಬಹುದು. ಫ್ರೆಂಡ್ಸ್ ಎಲ್ಲ ಜೊತೆಗಿದ್ದಾರೆ. ಏನಂದ್ರು ಫ್ರೆಂಡ್ಸ್? ಅವ್ರಿಗೂ ಖುಷಿ ಆಯ್ತು, ಕಂಗ್ರಾಚುಲೇಷನ್ ಎಲ್ಲ ಅಂದ್ರು. ಅವ್ರಿಗೆಲ್ಲ ಫುಲ್ ಖುಷಿ ಆಯ್ತು. ಚೆನ್ನಾಗಿದೆ, ಚೆನ್ನಾಗಿ. ನೀವು ಕಾಲೇಜ್ನ ಹೀರೋ? ಸ್ವಲ್ಪ ಸ್ವಲ್ಪ ಸ್ವಲ್ಪವಾ? ಫುಲ್ಲ? ಸ್ವಲ್ಪ. ನಿಮ್ಮ ಫ್ರೆಂಡ್ಸಿಗೆಲ್ಲ ಸ್ವಲ್ಪ ಎಲ್ಲ ಇಲ್ಲಿಯ ಎಲ್ಲ ಸ್ಟಾಫ್ ಸ್ವಲ್ಪ ಖುಷಿಯಾಗಿದೆ. ಓಕೆ, ಆಲ್ ದಿ ಬೆಸ್ಟ್ ನಿಮ್ಮ ಫ್ಯೂಚರ್ಗೆ. ನಮ್ಮ ಜೊತೆಗೆ ಪ್ರಾಂಶುಪಾಲರಾದಂಥ ಸುನೀಲ್ ಪಂಡಿತ್ ಸರ್ ಇದ್ದಾರೆ. ಸರ್, ವಿದ್ಯಾರ್ಥಿ ಜೊತೆಗಿದ್ದಾರೆ, 592 ಅಂಕಗಳನ್ನು ಪಡೆದಂಥ ವಿದ್ಯಾರ್ಥಿ, ಏನು ಹೇಳ್ತೀರಿ? ಬಹಳ ಖುಷಿ ಆಗ್ತಾ ಇದೆ. ಮೊಟ್ಟ ಮೊದಲನೇದಾಗಿ ಈ ಫಲಿತಾಂಶವನ್ನು ನಾವು ನಿರೀಕ್ಷಿಸಿದ್ವಿ. ಯಾಕೆ ಅಂತ ಹೇಳಿದ್ರೆ, ಈ ವರ್ಷ ನಾವು ಬಹಳ ಬೇಗ ಎಲ್ಲ ತರಗತಿಗಳನ್ನು ಮುಗಿಸಿ ಬಹಳಷ್ಟು ರಿವಿಷನ್ಸ್ಗಳನ್ನು ಮಾಡಿದ್ವಿ. ಪರೀಕ್ಷೆಗಳ ಮೇಲೆ ಪರೀಕ್ಷೆಗಳನ್ನು ಕೊಟ್ಟಿದ್ವಿ. ಮತ್ತು ಇನ್ನೊಂದು, ನಮ್ಮ ರೆಸಿಡೆನ್ಷಿಯಲ್ ಕಾಲೇಜ್ನ ಸ್ಪೆಷಾಲಿಟಿ ಏನು ಅಂತ ಹೇಳಿದರೆ, ನಾನು ಎಲ್ಲ ಕಡೆ ಹೇಳ್ತೇನೆ, ಬರೀ ಮಾರ್ಕ್ಸ್ ತೆಗೆಯುವ ಯಂತ್ರಗಳನ್ನು ಮಾತ್ರ ನಾವು ಇಲ್ಲಿ ತಯಾರು ಮಾಡೋದಿಲ್ಲ. ಸ್ಪೋರ್ಟ್ಸಿಗೂ ಇಂಪಾರ್ಟೆನ್ಸ್ ಕೊಡ್ತೇವೆ, ಕಲ್ಚರಲ್ಸ್ಗೂ ಇಂಪಾರ್ಟೆನ್ಸ್ ಕೊಡ್ತೇವೆ. ಬೇರೆ ಬೇರೆ ಕಾಲೇಜುಗಳಿಗೆ ಹೋಗಿ ನೋಡಿ, ಅಲ್ಲಿ ಬರೀ ಎಜುಕೇಷನ್ ಅಂದರೆ ಮಾರ್ಕ್ಸ್ ಒಂದಕ್ಕೆ ಮಾತ್ರ ಇಂಪಾರ್ಟೆನ್ಸ್ ಕೊಡ್ತಾರೆ. ಆದರೆ ಓವರಾಲ್ ಡೆವಲಪ್ಮೆಂಟಿಗೆ ವಿತ್ ಹ್ಯೂಮನ್ ವ್ಯಾಲ್ಯೂಸ್ ಆ ಇಂಪಾರ್ಟೆನ್ಸ್ ಕೊಡುವಂಥದ್ದು ನಮ್ಮ SDM ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸ್. ಮುಖ್ಯವಾಗಿ ಹೇಮಾವತಿ ಹೆಗ್ಡೆ ಅವರು ಯಾವಾಗಲೂ ಹೇಳ್ತಾ ಇರ್ತಾರೆ, ಮಕ್ಕಳನ್ನು
ಇವತ್ತಿನ ದಿನಕ್ಕೆ ಮಾತ್ರ ನೋಡಿಕೊಂಡು ಅವರಿಗೆ ಅಂಕ ಗಳಿಸುವ ಯಂತ್ರಗಳಾಗಿ ತಯಾರು ಮಾಡಬೇಡಿ. ಮುಂದೆ ಸಮಾಜಕ್ಕೊಂದು ಅವರು ಅಸೆಟ್ ಆಗಬೇಕು, ಆ ಥರ ಅವರನ್ನು ತಯಾರು ಮಾಡಿ ಅಂತ. ಹಾಗೆ ಪೂಜ್ಯ ಹೆಗ್ಗಡೆ ಅವರಾಗಲಿ, ಅವರ ಮ್ಯಾನೇಜ್ಮೆಂಟ್ನ ಎಲ್ಲರೂ ಕೂಡ ನಮಗೆ ಮಾರ್ಗದರ್ಶನವನ್ನು ಕೊಡ್ತಾನೆ ಇರ್ತಾರೆ. ಹಾಗೆ ನಮ್ಮಲ್ಲಿ ಒಳ್ಳೆಯ ಟೀಚಿಂಗ್ ಸ್ಟಾಫ್ ಇದ್ದಾರೆ. ಏನು ಈ ಕಾಲೇಜ್ ಪ್ರಾರಂಭ ಆದಾಗಿಂದ ನಾನಿದ್ದೇನೆ, ಹಾಗೆ ನಮ್ಮಲ್ಲಿ ಇನ್ನೊಬ್ರು ಮನೀಶ್ ಸರ್ ವೈಸ್ ಪ್ರಿನ್ಸಿಪಲ್ ಇದ್ದಾರೆ, ಮ್ಯಾಥಮೆಟಿಕ್ಸ್ ಡಿಪಾರ್ಟ್ಮೆಂಟ್ ಅವರಾಗಲಿ, ಫಿಸಿಕ್ಸ್ ಡಿಪಾರ್ಟ್ಮೆಂಟ್ ಅವರಾಗಲಿ, ಕಾಲೇಜ್ ಪ್ರಾರಂಭ ಆದಾಗಿಂದಲೂ ಇರುವಂತಹ ಸೀನಿಯರ್ ಮೋಸ್ಟ್ ಫ್ಯಾಕಲ್ಟಿ ಮೆಂಬರ್ಸ್ ಇದ್ದಾರೆ. ಅವರಿಗೆಲ್ಲ ಪಲ್ಸ್ ರೇಟ್ ಗೊತ್ತಿದೆ, ಯಾವ ಕ್ವಶನ್ಸ್ ಪೇಪರನ್ನು ಹೇಗೆ ಸಾಲ್ವ್ ಮಾಡಬೇಕು, ಯಾವ ಕ್ವಶನ್ಸ್ ಬರ್ತದೆ, ಎಕ್ಸಾಮನ್ನು ಹೇಗೆ ತಯಾರು ಮಾಡಬೇಕು ಮಕ್ಕಳಿಗೆ ಎಕ್ಸಾಮ್ಸಿಗೆ ಅನ್ನುವಂಥದ್ದು ದೇ ನೋ ಇಟ್ ವೆರಿ ವೆಲ್. ಹಾಗಾಗಿ ಒಳ್ಳೆ ನಮ್ಮದೊಂದು ಟೀಮ್ ಇದೆ. ಹಾಗಾಗಿ ನಮಗೆ ಒಳ್ಳೆ ಸಪೋರ್ಟಿವ್ ಮ್ಯಾನೇಜ್ಮೆಂಟ್ ಇದೆ, ಬೇಕಾದ ಎಲ್ಲ ಫೆಸಿಲಿಟಿಗಳನ್ನು ಮ್ಯಾನೇಜ್ಮೆಂಟ್ ಕೊಡ್ತಾ ಇದೆ. ಮತ್ತು ಸ್ಟೂಡೆಂಟನ್ನು ಮೋಲ್ಡ್ ಮಾಡಲಿಕ್ಕೆ ನಮಗೆ ಆಲ್ರೆಡಿ 21 years ಆಫ್ ಎಕ್ಸ್ಪೀರಿಯನ್ಸ್ ನಮ್ಮ ಇನ್ಸ್ಟಿಟ್ಯೂಷನ್ಗೆ ಆಗಿದೆ. ಮಾರ್ಗದರ್ಶನ ಕೂಡ ನಮಗೆ ಮ್ಯಾನೇಜ್ಮೆಂಟಿಂದ ಪೂಜ್ಯ ಹೆಗಡೆಯವರು ಅವ್ರ ಫ್ಯಾಮಿಲಿಯಿಂದ ಸಿಗ್ತಾ ಇರ್ತದೆ. ಹಾಗಾಗಿ ಕಾಲಕ್ಕೆ ಮ್ಯಾನೇಜ್ಮೆಂಟ್ನ ಸಪೋರ್ಟು, ಟೀಚಿಂಗ್ ಸ್ಟಾಫ್ನ ಸಪೋರ್ಟು, ನಾನ್ ಟೀಚಿಂಗ್ ಸ್ಟಾಫ್ನ ಸಪೋರ್ಟು, ಹಾಗೆ ಹಾಸ್ಟೆಲ್ನಲ್ಲಿ ಬೇಕಾದ ಒಳ್ಳೆ ಡಿಲಿಷಿಯಸ್ ಫುಡ್ಡು. ನೀವೇ ನೋಡಿದ್ರಿ ನಮ್ಮ ನೀಟ್ ಆ್ಯಂಡ್ ಕ್ಲೀನ್ ಅಟ್ಮಾಸ್ಫಿಯರ್ ಪ್ಲಸ್ ಕಲ್ಚರಲ್ಲು, ಸ್ಪೋರ್ಟ್ಸು, ಓವರ್ ಆಲ್ ಡೆವಲಪ್ಮೆಂಟಿಗೆ ಎಲ್ಲ ರೀತಿ ತಯಾರಿಯನ್ನು ನಾವು ಮಕ್ಕಳನ್ನು ಮಾಡ್ತೇವೆ. ನಮಗೆ ಬಹಳ ಖುಷಿ ಆಗೋದೇನು ಅಂದರೆ ಈ ಎಲ್ಲ ಓವರ್ ಆಲ್ ಡೆವಲಪ್ಮೆಂಟ್ನ ಜೊತೆಗೆ ನಾವು ಇಷ್ಟು ಒಳ್ಳೆ ಅಂಕ ಗಳಿಸ್ತಾ ಇರುವಂಥದ್ದು ಇದೊಂದು ರೆಕಾರ್ಡ್. ಪ್ರತಿ ವರ್ಷ ಕೂಡ ರೆಕಾರ್ಡ್. ಈ ವರ್ಷ ಇನ್ನೊಂದು ರೆಕಾರ್ಡ್ ಏನು ಅಂತ ಹೇಳಿದ್ರೆ, ಪರೀಕ್ಷೆ ಬರೆದ ಎಲ್ಲ ವಿದ್ಯಾರ್ಥಿಗಳು ಕೂಡ ಡಿಸ್ಟಿಂಕ್ಷನ್ ಅಲ್ಲಿ ಪಾಸ್ ಆಗಿರುವಂಥದ್ದು ಬಹಳ ಸಂತೋಷ ಕೊಟ್ಟಿರುವಂತಹ ವಿಷಯ. ಹಾಗೇನೆ ಮಕ್ಕಳು ಸಣ್ಣ ಪುಟ್ಟ ಕೀಟ್ಲೆಗಳು, ತೊಂದರೆಗಳು ಮಾಡ್ತಾ ಇರ್ತಾರೆ. ಅದೆಲ್ಲ ಕೂಡ ನಾವು ಅವರನ್ನ ಕಾಲಕ್ಕೆ ಯಾವ ರೀತಿ ತಿದ್ದಬೇಕು ಅದನ್ನ ತಿದ್ದಿ ಕೇವಲ ಅವರ ಫೋಕಸ್ ಅನ್ನ ಓದುವ ಕಡೆ ಮಾತ್ರವಲ್ಲದೆ ಓದಿನ ಜೊತೆಗೆ ಪರಿಸರದ ಕಡೆಗೆ, ಆಮೇಲೆ ಬೇರೆ ಅವರಿಗೆ ಈ ಹಂತದಲ್ಲಿ ಯಾವುದೆಲ್ಲ ದೈಹಿಕವಾಗಿ, ಮಾನಸಿಕವಾಗಿ, ಆಮೇಲೆ ಹ್ಯೂಮನ್ ರಿಲೇಷನ್ಸ್ ಏನು ಕರಿತೇವೆ ಅಥವಾ ಲೈಫ್ ಸ್ಕಿಲ್ ಅಂತ ಕರೀತಾರೆ, ಅಥವಾ ಪರ್ಸನಾಲಿಟಿ ಡೆವಲಪ್ಮೆಂಟ್ ಅಂತ ಏನು ಕರಿತೀವಿ, ಈ ಎಲ್ಲ ಓವರ್ ಆಲ್ ಡೆವಲಪ್ಮೆಂಟ್ಗೆ ಬೇಕಾದ ಎಲ್ಲ ಕಡೆ ನಾವು ಗಮನ ಕೊಡ್ತೇವೆ. ಹಾಗಾಗಿ ನಮ್ಮ SDM ರೆಸಿಡೆನ್ಷಿಯಲ್ ಕಾಲೇಜ್ ಒಂದು ಬ್ರ್ಯಾಂಡ್ ಆಗಿ ಈಗ ಆಲ್ರೆಡಿ ಗುರುತಿಸ್ಕೊಂಡಿದೆ ರಾಜ್ಯದಲ್ಲಿ. ಈ ಹಿಂದೆ ಕೂಡ ರಾಜ್ಯದಲ್ಲಿ ಇವನ ಅಣ್ಣನೇ, ಈಗ ನೀವೇ ಹೇಳಿದ್ರಿ, ಆ 600 ಮಾರ್ಕ್ಸ್ ತೆಗೆದು ರಾಜ್ಯದಲ್ಲಿ ಗುರುತಿಸ್ಕೊಂಡಂತ ವಿದ್ಯಾರ್ಥಿ. ಈಗ ಅವನ ತಮ್ಮ ಇಲ್ಲಿ ಬಂದು ಓದ್ತಾನೆ ಅಂದ್ರೆ ನಿಮ್ಗೆ ಅರ್ಥ ಆಗ್ಬೇಕು. ಅಂದ್ರೆ ಈ ಕಾಲೇಜಿನಲ್ಲಿ ಒಳ್ಳೆತನ ಇದೆ, ಒಳ್ಳೆ ವ್ಯಾಲ್ಯೂಸ್ ಇದೆ, ಒಳ್ಳೆ ಎಜುಕೇಶನ್ ಇದೆ, ಮತ್ತೆ ತುಂಬಾ ಎಕ್ಸ್ಪೀರಿಯನ್ಸ್ಡ್ ಆಗಿರೋ ಸ್ಟಾಫ್ ಇದ್ದಾರೆ, ಅಷ್ಟೇ ಮ್ಯಾನೇಜ್ಮೆಂಟ್ನ ಸಪೋರ್ಟ್ ಇದೆ. ಹಾಗಾಗಿ ಒಳ್ಳೆ ರೀತಿಯ ಫಲಿತಾಂಶ ನಮ್ಮಲ್ಲಿ ಪ್ರತಿ ವರ್ಷ ದಾಖಲಾಗ್ತಾ ಇದೆ. ಈ ವರ್ಷ ಕೂಡ ಅಷ್ಟೇ ಅದ್ಭುತವಾಗಿರ್ತಕ್ಕಂತಹ ಅತ್ಯುತ್ತಮವಾದ ಫಲಿತಾಂಶ ಕಾಲೇಜಿಗೆ ಬಂದಿದೆ. ಇನ್ನೂ ಬಹಳ ಸಂತೋಷ ಏನು ಅಂದ್ರೆ ಸ್ಟೇಟಿಗೆ 7th ರ್ಯಾಂಕ್ ಬಂದಿರತಕ್ಕಂಥದ್ದು ಬಹಳ ಸಂತೋಷ ನಮಗೆ. ಹಾಗೆ ನಾವು ಈ ಸಂದರ್ಭದಲ್ಲಿ ನಮಗೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕಾರ ನೀಡಿದಂಥ ಎಲ್ರಿಗೂ ಕೂಡ ನಾವು ಧನ್ಯವಾದಗಳನ್ನ ಹೇಳ್ತಾ ಇದ್ದೇವೆ. ನಿಮಗೂ ಕೂಡ ನೀವು ಈ ಸಂದರ್ಭದಲ್ಲಿ ಬಂದು ನಮ್ಮನ್ನ ಸಮಾಜಕ್ಕೆ ಪರಿಚಯಿಸ್ತಾ ಇದ್ದೀರಿ, ನಿಮಗೂ ಕೂಡ ಧನ್ಯವಾದಗಳನ್ನು ಹೇಳ್ತಾ ಇದ್ದೇವೆ. ಇದು ಗುರು ಮತ್ತು ಶಿಷ್ಯರಿಬ್ಬರ ಮಾತು. 152 ವಿದ್ಯಾರ್ಥಿಗಳು ಪರೀಕ್ಷೆಗೆ ಕುಳಿತಿದ್ರು, 152 ವಿದ್ಯಾರ್ಥಿಗಳು ಕೂಡ ಪಾಸಾಗಿದ್ದಾರೆ. ಜೊತೆಗೆ ಒಂದು ಸಂಭ್ರಮವೂ ಕೂಡ ಇದೆ, 7ನೇ ರ್ಯಾಂಕ್, ರಾಜ್ಯದಲ್ಲಿ 7ನೇ ರ್ಯಾಂಕ್ ಕೂಡ ಕಾಲೇಜಿಗೆ ಲಭಿಸಿದೆ ಅನ್ನುವಂಥದ್ದು. ಇನ್ನೊಂದು, ಇವರ ಮನೆಯ ಪಾರಂಪರೆಯ ರೀತಿಯಲ್ಲಿ ಇದೇ ಕಾಲೇಜ್ ಬೇಕು ನಮಗೆ, ಇದೇ ಕಾಲೇಜಿನಲ್ಲಿ ನಾವು ಓದೋದು ಅನ್ನುವಂತಹ ರೀತಿಯಲ್ಲಿ ಪರಂಪರೆಯಲ್ಲಿ ಅದನ್ನು ಬೆಳೆಸಿಕೊಂಡು ಬಂದಿದ್ದಾರೆ. ಇದು ಒಟ್ಟಿನಲ್ಲಿ ಕರ್ನಾಟಕದ ದ್ವಿತೀಯ PUC ಫಲಿತಾಂಶ ಬೆಳ್ತಂಗಡಿ ತಾಲೂಕಿಗೆ ಖುಷಿ ನೀಡಿದ್ದು ಮಾತ್ರ ಅಲ್ಲದೆ ಮತ್ತೊಂದು ವಿಷಯ ಏನು ಅಂತಂದ್ರೆ, ಕೃಷಿಕರ ಮಕ್ಕಳು ಟಾಪರ್ಸ್ ಅನ್ನುವಂಥ ಹೆಗ್ಗಳಿಕೆಯನ್ನು ಕೂಡ ಕಟ್ಟಿಕೊಡ್ತಾ ಇದೆ. ಅದರ ಜೊತೆಗೆ ಈ ಹುಡುಗ ಬಹಳ ವಿಶೇಷವಾಗಿ ಕೃಷಿಯತ್ತ ಒಲವು ಹೊಂದಿ ಕೃಷಿಯಲ್ಲೇ ಏನಾದರೂ ವಿನೂತನವಾದಂತಹದ್ದನ್ನ ಓದಬೇಕು, ಆ ಕೃಷಿಯ ವಿಚಾರದಲ್ಲೇ ಮತ್ತಷ್ಟು ಸಾಧನೆಯನ್ನ ಮಾಡಬೇಕು ಅಂತ ಹೊರಟಿದ್ದಾರೆ. ಅವರಿಗೆ ಆಲ್ ದಿ ಬೆಸ್ಟ್ ಅನ್ನ ಹೇಳ್ತಾ ನಮ್ಮ ಜೊತೆಗೆ ಮಾತನಾಡಿದ್ದಾರೆ. ನಿಮಗೂ ಕೂಡ ಧನ್ಯವಾದವನ್ನು ಹೇಳ್ತಾ ಈ ವರದಿಯನ್ನ ಕೊನೆಗೊಳಿಸ್ತಾ ಇದ್ದೀವಿ. ಪಂಚೇಶ್ ಚಾರ್ಮಾಡಿ ಜೊತೆಗೆ ದಾಮೋದರ್ ದೊಂಡೋಲೆ, ಸುದ್ದಿ ನ್ಯೂಸ್, ಉಜಿರೆ. ಚೇತನಾಸ್ ಬ್ಯೂಟಿ ಲಾಂಜ್, ನಿಮ್ಮೊಳಗಿನ ಸೌಂದರ್ಯದ ಅನಾವರಣದ ತಾಣ. ಆಸ್ಥೆಟಿಕ್ ಸ್ಪಾ, ಮೇಕಪ್, ಹೇರ್ ಸ್ಟೈಲಿಂಗ್, ಸಲೂನ್, ಹೀಗೆ ಎಲ್ಲ ಸೌಂದರ್ಯವರ್ಧಕ ಸೇವೆಗಳು ಒಂದೇ ಸೂರಿನಡಿ. ಚೇತನಾಸ್ ಎಜುಕೇಶನಲ್ ಫೌಂಡೇಶನ್ ಮೂಲಕ ವೈವಿಧ್ಯಮಯ ಬ್ಯೂಟಿ ಕೋರ್ಸ್ಗಳು. ಮೇಕಪ್ ಆರ್ಟಿಸ್ಟ್ ಆಗಬೇಕೆಂಬ ಕನಸಿರುವವರಿಗೆ ಅತ್ಯುತ್ತಮ ಅವಕಾಶ. 2 ದಿನಗಳಿಂದ ಆರಂಭಿಸಿ 6 ತಿಂಗಳವರೆಗಿನ ವೈವಿಧ್ಯಮಯ ಬ್ಯೂಟಿ, ಮೇಕಪ್ ಕೋರ್ಸ್ಗಳು. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸೌಂದರ್ಯವರ್ಧಕ ತರಬೇತಿ ಪಡೆದಿರುವ ಚೇತನಾ ಎಸ್ ಅವರಿಂದ ನುರಿತ ತರಬೇತಿ.
ಅವಕಾಶವನ್ನ ಸದುಪಯೋಗಪಡಿಸಿಕೊಳ್ಳಿ. ಚೇತನಾಸ್ ಬ್ಯೂಟಿ ಲಾಂಜ್ 3ನೇ ಮಹಡಿ, ಕಂಕನಾಡಿ ಗೇಟ್ ಬಿಲ್ಡಿಂಗ್, ಕಂಕನಾಡಿ ಬೈಪಾಸ್ ರಸ್ತೆ, ಮಂಗಳೂರು 575002. ಮೊಬೈಲ್ ಸಂಖ್ಯೆ 9845292411, 9108583714, 8904173914. Email chetanabeautystudio@gmail.com. Web www.cblaunch.com. Dr. M.V. Shetty Institutions, Mangaluru. Empowering dreams and achieving greatness since 1985. Dr. M.V. Shetty College prides itself in its history of 38 years. It undertook path-breaking initiatives in Indian higher education with the introduction of innovative and modern curricula, insistence on academic discipline, imparting of holistic education, and adoption of global higher education practices with the support of creative and dedicated staff. First private college in Karnataka offering diverse healthcare programs, offers you multiple of courses. Dr. M.V. Shetty Institutions is a nurturing ground for an individual's holistic development to make effective contribution to the society in a dynamic environment. Dr. M.V. Shetty Institutions, Kavu Road, Vidyanagar, Mangaluru, Karnataka 575013. Contact 0824 248 1048, 0824 248 1096. Website www.mvshettycolleges.edu.in.